ಯೂಟ್ಯೂಬರ್ ಸಮೀರ್ ಎಲ್ಲಿಂದಲೋ ಬಂದು ಧರ್ಮಸ್ಥಳದ ವಿಚಾರದಲ್ಲಿ ಮಾತನಾಡಿದ್ದಾನೆ. ಧರ್ಮಸ್ಥಳ ಕ್ಷೇತ್ರ, ವೀರೇಂದ್ರ ಹೆಗ್ಗಡೆ ಮತ್ತು ಹಿಂದೂ ಸಮಾಜ ಮತ್ತು ನಮ್ಮ ನಾಯಕರ ಬಗ್ಗೆ ಟೀಕೆ ಮಾಡಿದ್ದಾನೆ. ಧರ್ಮಸ್ಥಳ, ನನ್ನ ಗುರು ಧರ್ಮಾಧಿಕಾರಿ ಬಗ್ಗೆ ಟೀಕೆ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಆತ ಮಂಗಳೂರಿನಲ್ಲಿದ್ದು ಬಚಾವಾಗಿದ್ದಾನೆ. ಒಂದು ವೇಳೆ ಉಡುಪಿ ಜಿಲ್ಲೆಯಲ್ಲಿ ಇರ್ತಿದ್ರೆ ಮಲ್ಪೆ ಬೀಚ್ನಲ್ಲಿ ಫುಟ್ಬಾಲ್ ರೀತಿ ಒದಿತಾ ಇದ್ರೆ ಬುದ್ಧಿ ಬರ್ತಾ ಇತ್ತು. ಈಗ ನಡೀತಾ ಇರುವ ಬೆಳವಣಿಗೆ ಹಿಂದೂ ಧರ್ಮ, ಹಿಂದೂ ಸಮಾಜ ಮತ್ತು ಈ ಮಣ್ಣಿಗೆ ಸಿಕ್ಕ ಗೆಲುವು. ಈ ಪ್ರಕರಣ ಎಲ್ಲರಿಗೂ ಸರಿಯಾದ ಪಾಠವನ್ನ ಕಲಿಸಿಕೊಟ್ಟಿದೆ. ಇನ್ನು ಮುಂದೆ ಹಿಂದೂ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಜೀವಮಾನವಿಡೀ ಸುಮ್ಮನೆ ಬಿಡೋದಿಲ್ಲ. ಸುಖ ಸುಮ್ಮನೆ ಕೆಣಕಿದ್ರೆ ಮಾತ್ರ ಅದರ ಪರಿಣಾಮ ಕೂಡ ಕಟುವಾಗಿರುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣ ಮುಖ್ಯ ಪುರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂತ ಕೆಲಸ ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಇನ್ನು ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಯಾಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜಕೀಯ ಬೇರೆ. ಇದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.